ನ್ಯೂ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ ವಾರದ ಕತೆ ಕಿಚ್ಚನ ಜೊತೆ. ಸೊ ಏನೆಲ್ಲ ನಡೆಯುತ್ತೆ ಈ ವಾರ ಅಂತ ಚಿಕ್ಕದಾಗಿ ಹೈಲೈಟ್ಸ್ ಹೇಳ್ತಾ ಇದ್ದಾರೆ. ಏನಂತಂದ್ರೆ ಒಂದು ಇಲ್ಲಿ ತುಂಬಾ ಹೈಲೈಟ್ ಆಗ್ತಿರೋದು ಪ್ರತಾಪ್ ಅವ್ರು ತಗೊಂಡಂತ ಡಿಸಿಷನ್ ಅಂಡ್ ನಮ್ರತಾ ತಗೊಂಡಂತ ಡಿಸಿಷನ್. ಇಲ್ಲಿ ಸುದೀಪ್ ಅವ್ರು ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಪ್ರತಾಪ್ ಅವರು ತುಂಬಾ ಓವರ್ ಕಾನ್ಫಿಡೆನ್ಸ್ ಇಂದ ಒಂದು ಡಿಸಿಷನ್ ತಗೊಳ್ತಾರೆ, ಅದರಿಂದ ಇಡೀ ತಂಡ ಸುಳ್ಳು ಅನುಭವಿಸಕ್ ಕಾರಣ ಆಯ್ತು ಅಂತ. ಅಂದ್ರೆ ಈಗ ಅಟ್ಲೀಸ್ಟ್ ಪ್ರತಾಪ್ ಅವರಿಗೆ ಈ ಅಂದ್ರೆ ಕ್ಲಾಸ್ ತಗೊಳ್ತಾ ಇದ್ದಾರೆ ಅಂತ ಕಂಡ್ರು ಸಹ ಇದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಪ್ರತಾಪ್ ಅವರು ಮುಂದಿನ ದಿನಮಾನಗಳಲ್ಲಿ ಆಟವನ್ನ ಇನ್ನು ಉತ್ತಮವಾಗಿ ಆಡಬಹುದು ಅಂತ ಕಾಣುತ್ತೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಸುತ್ತೆ ಪ್ರತಾಪ್ ಅವ್ರಿಗೆ. ಸುದೀಪ್ ಅವರು ಅದನ್ನ ಹೇಳಿದಾಗ ಅಟ್ಲೀಸ್ಟ್ ತಿದ್ಕೊಂಡು ಮುಂದೆ ಬೇರೆ ರೀತಿಯ ಆಟವನ್ನ ಆಡ್ಬೋದು, ಓವರ್ ಕಾನ್ಫಿಡೆನ್ಸ್ ನ ಸೈಡ್ ಇಟ್ಟು ಬರೀ ಕಾನ್ಫಿಡೆನ್ಸ್ ಇಂದ. ಇನ್ನು ನಮ್ರತಾ ವಿಚಾರ ಹೇಳ್ತಾ ಇದ್ದಾರೆ ಕಂಫರ್ಟ್ ಝೋನ್ ಹೊರಗಡೆ ಬಿಟ್ಟು ಉತ್ತಮದ ಆಟವನ್ನ ಪ್ರದರ್ಶಿಸಿ ಉತ್ತಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ರತಾ ಅವ್ರು ಯಾವಾಗ್ಲೂ ಸಹ ಈ ವಿನಯ್ ಮತ್ತೆ ಸ್ನೇಹಿತರ ಜೊತೆ ಸೇರ್ಕೊಂಡಿರೋರು, ಯಾವಾಗ್ಲೂ ಗ್ರೂಪಿಸಮ್ ಅಥವಾ ಯಾವಾಗ್ಲೂ ಅಲ್ಲೇ ಇರೋರು, ಕಂಫರ್ಟ್ ಝೋನ್ ಅಂತ ಏನ್ ಕರಿತೀವಿ ಅಲ್ಲಿರೋರು. ಆದ್ರೆ ಈ ಸಾತಿ ಅವ್ರಿಬ್ರು ಬಿಟ್ಟು ಹೊರಗಡೆ ಬಂದ್ರಲ್ಲ, ಅದು ಡಿಸಿಷನ್ ಚೆನ್ನಾಗಿತ್ತು. ಆಟವನ್ನ ಆಡಿದ್ದು ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ಆಡಲಾದ್ರೂ ಸಹ ತನಿಷ್ ಅವ್ರ ಪರವಾಗಿ ನಮ್ರತಾ ಅವ್ರನ್ನ ಆಡಿದ್ರು, ಅವಾಗ ಚೆನ್ನಾಗಿರೋ ಆಟವನ್ನ ಪ್ರದರ್ಶಿಸಿರೋದಕ್ಕೆ ಕಾರಣನೇ ಅವರಿಗೆ ಉತ್ತಮ ಸಿಕ್ಕಿರೋದು. ಸೊ ಇವೆರಡು ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಸುದೀಪ್ ಅವರು. ಸೊ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ನಡೆಯುತ್ತೆ ಮಾತುಕತೆ ಅಂತ ನೋಡೋಣ. ಇಲ್ಲಿ ಗೊತ್ತಾಗುತ್ತೆ ಯಾರ್ದು ಯಾವ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರು ಸರಿ ಯಾರು ತಪ್ಪು ಅಂತ. ನೀವು ಕಾಯ್ತಾ ಇರ್ತೀರಾ ಅಂತ ಅನ್ಕೊಳ್ತೀನಿ ಎಪಿಸೋಡ್ಗೋಸ್ಕರ. ಅಂಡ್ ಬಿಗ್ ಬಾಸ್ಗಿಂತ ಮುಂಚಿತವಾಗಿ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.